ನಿರೀಕ್ಷಿತವಾಗಿರ್ತಕ್ಕಂಥ ಜಾತಿ ಜನಗಣತಿ, ಅದರಲ್ಲಿಯೂ ಜಾತಿ ಜನಗಣತಿಯಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಈಗ ಏನು ನಡೀತಾ ಇದೆ, ನಮ್ಮ ಸಮೀಕ್ಷೆಗಳು ನಡೀತಾ ಇದೆ. ಈ ಸಮೀಕ್ಷೆಗಳು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7 ತಾರೀಕಿನವರೆಗೆ ಸಮೀಕ್ಷೆ ನಡೆಯುತ್ತದೆ. ಇದರ ವರದಿ ನೀಡಲು ಡಿಸೆಂಬರ್ವರೆಗೆ ಗಡುವು ನೀಡಲಾಗಿದೆ ಮತ್ತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಈ ಸಮೀಕ್ಷೆಯ ಬಗ್ಗೆ ಕೈಪಿಡಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಆ್ಯಪ್ ಮೂಲಕ ಕೂಡ ಅದನ್ನು ನಮಗೆ ಅವೈಲೇಬಲ್ ಇದೆ. ಅಲ್ಲದೆ ಸುಮಾರು 60 ಪ್ರಶ್ನಾವಳಿಗಳು ನಮೂನೆ ಕೂಡ ಬಿಡುಗಡೆ ಆಗಿದೆ. ಈ ಪ್ರಕಾರ ಇದು ಸುಮಾರು 1.275 ಶಿಕ್ಷಕರ ಬಳಕೆ ಮಾಡಿ ಬ್ಲಾಕಿಗೊಬ್ಬ ಮೇಲ್ವಿಚಾರಕನ್ನು ಮಾಡಿ ಈ ಒಂದು ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆಯ ಮುಖ್ಯ ಉದ್ದೇಶ ಇರುವಂಥದ್ದು ರಾಜ್ಯದ ಜನರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಸಾಮಾಜಿಕ ಪರಿಸ್ಥಿತಿ ಹೇಗಿದೆ, ಮತ್ತು ಆರ್ಥಿಕ ಸಾಮಾಜಿಕ ಈ ಒಂದು ಪ್ರಗತಿಯಿಂದ ಅಥವಾ ಸಮೀಕ್ಷೆಯಿಂದ ಯಾವ ರೀತಿ ಮುಂದೆ ರಾಜ್ಯ ಸರ್ಕಾರ ತನ್ನ ಯೋಜನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಬಜೆಟ್ನಲ್ಲಿ ಯಾವ ರೀತಿ ಯಾವ ಸಮುದಾಯಕ್ಕೆ ಯಾವ ವರ್ಗಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕಾದ ಅವಶ್ಯಕತೆ ಇದೆ. ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ ತೆಗೆದುಕೊಂಡ್ರೆ ಕರ್ನಾಟಕ ರಾಜ್ಯ ದೇಶದಲ್ಲಿಯೇ ನಂಬರ್ 1 ಆಗಿದೆ. ಪರ್ ಕ್ಯಾಪಿಟಾ ಇನ್ಕಮಲ್ಲಿ ದೇಶದಲ್ಲಿಯೇ ನಂಬರ್ 1 ಕರ್ನಾಟಕ. ಅದರ ಮಧ್ಯದಲ್ಲಿ BPL ಕಾರ್ಡಿನಲ್ಲಿಯೂ 80% BPL ಕಾರ್ಡ್ ಇರುವಂಥದ್ದು ಕರ್ನಾಟಕದಲ್ಲಿ. ಒಂದು ಕಡೆ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಇದೆ, BPL ಕಾರ್ಡು 80% ಮಂದಿಗೆ ಇದೆ. ಅಂದರೆ ಎಲ್ಲಿಯೋ ಒಂದು ಕಡೆ ಇನ್ನೂ ಈ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿದು ರಾಜ್ಯ ಸರ್ಕಾರದ ದೃಢವಾದಂಥ ನಿರ್ಮಾಣ. ಒಂದು ವೇಳೆ ಈ ಜಾತಿ ಜನಗಣತಿ ಅಥವಾ ಆರ್ಥಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಜನಗಣತಿಯನ್ನು ಮಾಡಿದಾಗ ಇದರಲ್ಲಿ ಜನರಿಗೆ ಸರ್ಕಾರಕ್ಕೆ ಒಂದು ಬದ್ಧತೆ ಆಧಾರದಲ್ಲಿ ತಮ್ಮ ಸರ್ಕಾರಕ್ಕೆ ಬರತಕ್ಕಂಥ ಅನುದಾನವನ್ನು ಎಲ್ಲರಿಗೂ ಹಂಚಿ ಎಲ್ಲಿ ನಮಗೆ ಅವಶ್ಯಕತೆ ಇದೆಯೋ, ಎಲ್ಲಿ ನಮ್ಮ ಸರ್ಕಾರದ ಪ್ರಾಮುಖ್ಯತೆ ಕೊಡುವಂಥದ್ದು ಅವಶ್ಯಕತೆ ಇದೆಯೋ ಅಲ್ಲಿ ಕೊಡಲಿಕ್ಕೆ ಅದು ಸಾಧ್ಯತೆ ಆಗ್ತದೆ. ಇವತ್ತು ಕೈಪಿಡಿಯಲ್ಲಿ ಸುಮಾರು 60 ಪ್ರಶ್ನಾವಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿ ತಮ್ಮ ಕುಟುಂಬ ಹೇಗೆ ನಡೀತಾ ಇದೆ, ಕುಟುಂಬದ ಆದಾಯ ಎಷ್ಟು, ಯಾವ ರೀತಿ ಕಸುಬುಗಳು ನಡೀತಾ ಇವೆ, ಮತ್ತು ತಾವು ಯಾವ ರೀತಿಯ ಇನ್ಕಮ್ ಹೊಂದಿಕೊಂಡಿದ್ದೀರಿ, ಮಕ್ಕಳ ಶಿಕ್ಷಣದ ಗುಣಮಟ್ಟ ಹೇಗಿದೆ, ಏನು ಶಿಕ್ಷಣದ ಕೆಲಸವನ್ನು ಮಾಡ್ತೀರಿ, ಇದೆಲ್ಲವನ್ನು ಅದರಲ್ಲಿ ಅಡಗಿಸಿಕೊಂಡಿದ್ದಾವೆ. ಇದರಲ್ಲಿ ಒಂದು ಶಿಕ್ಷಣದ ಮಟ್ಟ ಹೇಗಿದೆ ಅಂತ ಗೊತ್ತಾಗುತ್ತೆ, ಎರಡನೇದು ಯಾವ ಕಸುಬು ಮಾಡ್ತಾ ಇದ್ದಾರೆ ಗೊತ್ತಾಗ್ತದೆ, ಯಾವ ರೀತಿಯ ಶಿಕ್ಷಣದ ಪ್ರಭಾವದಿಂದ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ, ಧರ್ಮದ ಜಾತಿ ಧರ್ಮದಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತೇಳಿ ಗೊತ್ತಾಗುತ್ತೆ, ಮತ್ತು ಸರ್ಕಾರ ಏನು ಮಾಡ್ಬೋದು ಇದಕ್ಕೆ ಅಂಥೇಳಿದು ಇದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇದು ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರ, ಬಹು ನಿರೀಕ್ಷಿತ. ನಾವು 10 ವರ್ಷದ ಹಿಂದೆ ಮಾಡಿತ್ತು. ಆದರೆ ಈ ಒಂದು ನಿರ್ಧಾರ ಮಾಡಿ ಇಲ್ಲಿ ಎಲ್ಲವನ್ನ ರೆಡಿ ಆಗಬೇಕಾದ್ರೆ ಇದನ್ನು ಬಿಡುಗಡೆ ಮಾಡಿ ಸರ್ಕಾರ ಅದರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಯಾವ ಸರ್ಕಾರಗಳು ಕೂಡ ಹಿಂದೆ 2 ಸರ್ಕಾರಗಳು, ಅದು ಹಿಂದೆ BJP ಸರ್ಕಾರನೂ ಇತ್ತು, ನಂತರ ಕಾಂಗ್ರೆಸ್ ಸರ್ಕಾರವಿತ್ತು, ಅದು ಮುಂದೆ ಬರಲಿಕ್ಕಾಗಲಿಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ ತಮ್ಗೆ ಗೊತ್ತಿದೆ. ಆದರೆ ಇವತ್ತು ಮತ್ತೆ ಅದನ್ನು ಬಿಡುಗಡೆ ಮಾಡಿ ಸರ್ಕಾರ ಆಕ್ಸೆಪ್ಟ್ ಮಾಡಿ ಕ್ಯಾಬಿನೆಟಲ್ಲಿ ಇಟ್ಟು ಚರ್ಚೆ ಮಾಡಿತ್ತು. ಅಷ್ಟರಲ್ಲಿ ಅದು 10 ವರ್ಷದ ಹಳತಾಗಿರ್ತಕ್ಕಂಥ ಸಮೀಕ್ಷೆ ಮತ್ತೊಮ್ಮೆ ಆ ಸಮೀಕ್ಷೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ಗೊತ್ತಾದ ಮೇಲೆ ಎಲ್ಲಿ ಮತ್ತು ಕಳೆದ ಸಮೀಕ್ಷೆಯಲ್ಲಿ ಎಲ್ಲವೂ ಸರಿಯಾಗಿರಲಿಲ್ಲ, ಕೆಲವು ಕಡೆ ಉತ್ತರಗಳು ಬಂದಿರಲಿಲ್ಲ. ನನಗೆ ನೆನಪಿದೆ, ವಿಧಾನ ಪರಿಷತ್ ಸಭೆಯಲ್ಲಿ ಓರ್ವ ಶಾಸಕರು, ಮಂಗಳೂರು ಉತ್ತರ ಶಾಸಕರು
ಹೇಳಿದರು ನನ್ನ ಮನೆಗೇನೆ ಬರಲಿಲ್ಲ ಅಂತ. ನನಗೇ ಗೊತ್ತಿಲ್ಲ, ನನ್ನ ಕ್ಷೇತ್ರದಲ್ಲಿ ಒಬ್ಬರೂ ಬರಲಿಲ್ಲ ಅಂತ ಮಾತನ್ನು ಹೇಳಿದರು. ಅಂದರೆ ಎಲ್ಲಿಯೋ ಒಂದು ಕಡೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳುವಂಥ ಒಂದು ರೀತಿಯಲ್ಲಿ ವರದಿಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಇವತ್ತು ಮತ್ತೆ ಸರ್ಕಾರ ಯಾವುದೇ ರೀತಿಯಲ್ಲಿ ಆದರೂ ಕೂಡ ಹಿಂದಿನದು ಇವತ್ತಿದ್ದು ಮೂಲವಾಗಿಟ್ಟುಕೊಂಡು ಜನಗಣತಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮತ್ತೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. 22ರಿಂದ ಇದೇ ತಿಂಗಳ 22ರಿಂದ ಬರುವ ತಿಂಗಳ 7 ತಾರೀಕಿನವರೆಗೆ ಇದು ನಡೀತದೆ. ಇದರ ಬಗ್ಗೆ ನಾವೆಲ್ಲರೂ ಸಮಾಜದಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಮನೆ ಮಂದಿ ಇರ್ಬೋದು, ಇದಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಡಬೇಕು ಅಂತ ಹೇಳುವಂಥದ್ದು ನನ್ನ ವಿನಂತಿ ಇದೆ. ಈಗಾಗಲೇ ಮನೆಗಳಿಗೆ ಬಂದು ನಾವಿಲ್ಲಿ ಮುಟ್ಟಿದ್ದೇವೆ ಅಂಥೇಳಿ ಮನೆಗೆ ಒಂದು ಚೀಟಿಯನ್ನು ಅಂಟಿಸಿ ಹೋಗಿದ್ದಾರೆ. ನನ್ನ ಮನೆಗೂ ಅಂಟಿಸಿದ್ದಾರೆ. ಅದು ಭಾಳ ರೀತಿಯ ಒಳ್ಳೆಯ ರೀತಿಯಲ್ಲಿ ಕೆಲಸಗಳು ನಡೀತಾ ಇವೆ. ಈ ಚೀಟಿ ಮುಂದಿನ ಸಮೀಕ್ಷೆಗೆ ಬರುವವರಿಗೂ ತೆಗಿಬೇಡಿ ಅಂತೇಳಿ ಕೂಡ ಶಾರವನ್ನು ಹಾಕಿದ್ದಾರೆ. ಅಂದರೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ನಾನು ನಮ್ಮ ಕರಾವಳಿ ಭಾಗದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಯಾವ ಇಲಾಖೆ ಇದನ್ನು ಏರ್ಪಾಡು ಮಾಡ್ತದೋ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರವನ್ನು ಕೊಡುವ ಕೆಲಸ ಆಗಬೇಕು. ಮತ್ತು ಈ ಸಮೀಕ್ಷೆಯಲ್ಲಿ ಎಲ್ಲರೂ ಭಾಗಿಗಳಾಗಬೇಕು. ಇದು ರಾಜ್ಯದ ಪ್ರಗತಿಯ ಒಂದು ಸಮೀಕ್ಷೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಇದರಲ್ಲಿ ಯಾವುದೇ ರಾಜಕಾರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ಇದೊಂದು ವೆರಿ ಸಕ್ಸಸ್ಫುಲ್ ಅಂತ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ತಮ್ಮ ಮೂಲಕ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅಲ್ಲಲ್ಲಿ ಇದರ ಬಗ್ಗೆ ಏನಾದರೂ ಅರಿವು ಮೂಡಿಸಬೇಕಾದ್ರೆ ಅದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಮಾಡಬೇಕು. ಅದು ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳಂತೂ ಇದರಲ್ಲಿ ಭಾಗವಹಿಸಲೇಬೇಕು. ಮತ್ತು ಅಧಿಕಾರಿಗಳು ಕೂಡ ಇದಕ್ಕೆ ಹೆಚ್ಚು ತಿಳುವಳಿಕೆ ಮೂಡಿಸಬೇಕು. ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ಕರೆ ಕೊಡ್ತೇನೆ. ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ NGOs ಅಂತ ಏನು ಹೇಳ್ತೀವಿ, ಅದಕ್ಕೆ ನಾನು ಹೇಳಿದ್ದೇನೆ. ನಮ್ಮಲ್ಲಿ ಕ್ಯಾಥಲಿಕ್ ಸಭಾ ಇದೆ, ಕೊಂಕಣಿ ಸಾಹಿತ್ಯ ಅಕಾಡೆಮಿ ಇದೆ. ಅವ್ರನ್ನೂ ಬರಲಿಕ್ಕೆ ಹೇಳಿದೆ. ಯಾಕೆ ಅಂದರೆ ಅವರು ನಮ್ಮ ಚರ್ಚುಗಳಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ, ಮಸೀದಿಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿ, ದೇವಸ್ಥಾನಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿ, ಇದರಲ್ಲಿ ನೀವು ಭಾಗವಹಿಸಿ, ನಿಮ್ಮ ಮೂಲ ಸಮಸ್ಯೆಗಳಿದ್ದರೆ ಅದಕ್ಕೆ ಹೇಳಿ. 60 ಕ್ವಶ್ಚನೇರ್ ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗಿರ್ತದೆ. ಅದನ್ನು ಸಮಾಧಾನಕರವಾಗಿ ಉತ್ತರ ಕೊಡಿ. ಮನೇಲಿ ಎಷ್ಟು ಮಂದಿ ಇದ್ದಾರೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಎಷ್ಟು ಮಂದಿ ಕೆಲಸ ಮಾಡ್ತಾರೆ, ಎಷ್ಟು ಮಂದಿ ಅನ್ಎಂಪ್ಲಾಯ್ಡ್ ಇದ್ದಾರೆ, ಎಜುಕೇಷನ್ ಮಟ್ಟ ಹೇಗಿದೆ, ಯಾವ ರೀತಿ ಜನಜೀವನ ಇದೆ, ಇದು ಎಲ್ಲವೂ ಒಮ್ಮೆ ನಮಗೆಲ್ಲರೂ ತಿಳಿದರೆ ಸಮಾಜದ ಒಟ್ಟಾರೆ ಬೆಳವಣಿಗೆಗೆ ಇದು ಪೂರಕ ಆಗ್ತದೆ ಅಂತೇಳೋದು ನನ್ನ ದೃಢವಾದಂಥ ನಂಬಿಕೆ. ಅದನ್ನು ಮಾಡಿ ಅಂತ ಹೇಳುವಂಥದ್ದು ಒಂದು. ಎರಡನೇದು, BJPಯವರು ಎಲ್ಲಿಯೋ ಕಡೆ ನಾನು ನಿನ್ನೆ ನೋಡ್ತಾ ಇದ್ದೆ, R ಅಶೋಕು ಮತ್ತು ಅವರ ಅಧ್ಯಕ್ಷರಾರವರು ವಿಜಯೇಂದ್ರ ಅವರೆಲ್ಲ ಮಾತಾಡ್ತಾ ಇದ್ದರು. ಕ್ರಿಶ್ಚಿಯನ್ನು ಅದರಲ್ಲಿ ಸರ್ಕಾರಿ ಆದೇಶದ ಅನ್ವಯದು ಕ್ರಿಶ್ಚಿಯನ್ ಎಲ್ಲ ಬಂಜಾರ ಕ್ರಿಶ್ಚಿಯನು, ಬಾರಿಕಾರ ಕ್ರಿಶ್ಚಿಯನು, ಬೆಸ್ತರು ಕ್ರಿಶ್ಚಿಯನು, ಬಿಲ್ಲವ ಕ್ರಿಶ್ಚಿಯನು, ಬ್ರಾಹ್ಮಣ ಕ್ರಿಶ್ಚಿಯನು, ಬಡಗ ಜಂಗಮ, ಚಿಕ್ರೋಡಿ ಕ್ರಿಶ್ಚಿಯನು ಎಂತೆಂತ ಹೇಳಿದ್ರಪ್ಪ. ನಾನು ಹೇಳೋದು ಆ ಲಿಸ್ಟಲ್ಲಿ ಸೀರಿಯಲ್ ನಂಬರ್ 261 ಅಲ್ವಾ, 261 ಸೇಸ್ ಕ್ರಿಶ್ಚಿಯನ್, ನಾವೆಲ್ಲರೂ ಕ್ರೈಸ್ತರು. 261 ಸೀರಿಯಲ್ ನಂಬರ್. ಮತ್ತೆ ಯಾಕೆ ಕೇಳಿದಾರೋ ಏನು ಕೇಳಿದಾರೋ ಅದು ಆ ಆಯೋಗಕ್ಕೆ ಅವರ ಮನಸ್ಸಿನಲ್ಲಿ ಇದ್ದದನ್ನು ಅವರು ಕೇಳಿರ್ಬೋದು. ಆಯೋಗ ಇಸ್ ಒನ್ ಆಫ್ ದಿ ಇಂಡಿಪೆಂಡೆಂಟ್ ಬಾಡಿ, ಅದಕ್ಕೆ ಸರ್ಕಾರಕ್ಕೂ ಏನು ಸಂಬಂಧ ಇರೋದಿಲ್ಲ. ಬಟ್ ಇಟ್ಸ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಅಂತ ಬಿಟ್ಟರೆ ಇಟ್ಸ್ ಎ ಅಟಾನಮಸ್ ಬಾಡಿ. ದೇ ಆರ್ ವರ್ಕಿಂಗ್ ಆ್ಯಸ್ ಪರ್ ದಿ ಡೈರೆಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರಾವಳಿ ಭಾಗಗಳಲ್ಲಿ ಆಲ್ ವಿ ಮಸ್ಟ್ ಸೇ ಕ್ರಿಶ್ಚಿಯನ್ಸ್ 261 ಕ್ರಿಶ್ಚಿಯನ್ ಏನಿದೆ ಸೀರಿಯಲ್ ನಂಬರು, ದಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದ ಕ್ರಿಶ್ಚಿಯನ್ಸ್. ಮತ್ತೆ ಕೇಳ್ಬೋದು, ಸಬ್ಕಾಸ್ಟ್ ನಮ್ಮಲ್ಲಿಯೂ ಇದೆ, ಎಲ್ಲ ಧರ್ಮದಲ್ಲಿಯೂ ಇದೆ.
ಎಲ್ಲ ಧರ್ಮದಲ್ಲಿ ಕೂಡ ಬೇರೆ ಬೇರೆ ಸಬ್ಕಾಸ್ಟ್ ಇದ್ದಾವೆ. ಅದು ಮುಸ್ಲಿಮರಲ್ಲೂ ಇದೆ, ಬಿಲ್ಲವಾಸ ಎಲ್ಲದರಲ್ಲಿದೆ. ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ದಟ್ ಈಸ್ ನಾಟ್ ಎ ಮ್ಯಾಂಡೇಟ್ರಿ. ನಾವು ಫಸ್ಟ್ ಕೇಳುವಂಥದ್ದು ಕಾಲಮ್ ನಂಬರ್ 6, ಕಾಲಮ್ ನಂಬರ್ 8 ಇದರಲ್ಲಿ ಕೇಳಿರ್ತಕ್ಕಂಥದ್ದು ಹಿಂದೂ 1, ಇಸ್ಲಾಂ 2, ಕ್ರೈಸ್ತರು 3, ಜೈನ್, ಸಿಖ್, ಬುದ್ಧಿಸ್ಟ್, ಪಾರ್ಸಿ ಮತ್ತು ನಾಸ್ತಿಕ ಅಥವಾ ಗೊತ್ತಿಲ್ಲ, ತಿಳಿಸಲು ನಿರಾಕರಿಸುತ್ತಾರೆ, ರಿಫ್ಯೂಸ್ ಟು ಡಿಸ್ಕ್ಲೋಸ್, ಇತರರು ನಮೂದಿಸಿ, ಅದರ್ಸ್ ಸ್ಪೆಸಿಫೈ ಮಾಡಿ ಅಂತ ಕುಟುಂಬದ ಮುಖ್ಯಸ್ಥರಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮರದಲ್ಲಿ ಹೇಳಿದ್ದಾರೆ. ಕಾಲಮ್ ನಂಬರ್ 8 ಬೇಕಾದ್ರೆ ನಿಮ್ಮನ್ನು ಶೇರ್ ಮಾಡ್ತೀನಿ. ಅದರಲ್ಲಿ ಕ್ಲಾರಿಟಿ ಇದೆ. ಇಷ್ಟೋ ಧರ್ಮ ಯಾವುದು ಅಂತ. ಧರ್ಮ ಹಿಂದೂ, ಇಸ್ಲಾಮ, ಕ್ರೈಸ್ತರ, ಜೈನ್ಸ, ಸಿಖ್, ಬೌದ್ಧರ, ಪಾರ್ಸಿಯ, ನಾಸ್ತಿಕನ, ಗೊತ್ತಿಲ್ಲ ಹೇಳ್ತಾನ, ರಿಫ್ಯೂಸ್ ಟು ಡಿಸ್ಕ್ಲೋಸ್ ಆದರೆ ರಿಫ್ಯೂಸ್ ಟು ಡಿಸ್ಕ್ಲೋಸ್, ಇತರರು ಇದ್ದರೆ ನಮೂದಿಸಿ, ಅದರ್ಸ್ ಸ್ಪೆಸಿಫೈ ಮಾಡಿ ಅಂತ ಇದರಲ್ಲಿ ಕೇಳಿದ್ದಾರೆ. ನಾನು ಹೇಳ್ತೇನೆ ದಿಸ್ ಈಸ್ ದಿ ಗೈಡ್ಲೈನ್ ಅಂತ ನನಗೆ ಅನ್ನಿಸ್ತದೆ. ಕಾಲಮ್ ನಂಬರ್ 8 ಬೇರೆ ಏನು ಹೇಳಿದ್ದಾರೆ ಅದು ಮ್ಯಾಂಡೇಟ್ರಿ ಅಲ್ಲ. ಅದು ಅವರು ಬಿಟ್ಟಿರ್ತಕ್ಕಂಥ. ಒಬ್ಬ ಹೇಳ್ತಾನೆ ನನಗೇನು ಗೊತ್ತಿಲ್ಲ ಮರೆ, ನಾನು ಯಾವ ಧರ್ಮನೂ ಇಲ್ಲ, ಯಾರನ್ನು ನಂಬೋದಿಲ್ಲ, ಅದು ದಟ್ ಈಸ್ ಡಿಫರೆಂಟ್. ಬಟ್ ದಿಸ್ ಈಸ್ ವಾಟ್ ಐ ವಾಂಟ್ ಟು ಸೇ. ಇದನ್ನು ಹೇಳ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ನಮ್ಮ ಗಮನಕ್ಕೆ ತರ್ತೇನೆ. ಅದು ಕನ್ಫ್ಯೂಷನ್ ಬೇಡ ಯಾರಿಗೂ. ಕ್ರೈಸ್ತರೆಲ್ಲರೂ ಯಾರು ಜೀಸಸ್ ಕ್ರೈಸ್ತನ್ ನಂಬ್ತಾರೆ ಅವರೆಲ್ಲರೂ ಕ್ರೈಸ್ತರು. ಅವರು 261 ಸೀರಿಯಲ್ ನಂಬರಲ್ಲಿದೆ. ಅದನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ನಾವು ಕೂಡ ಅದರ ಹಿಂದೆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಜನಸಂಖ್ಯೆ ನಮ್ಮ ಜಾಸ್ತಿ ಆದರೆ ಅಥವಾ ಜನಸಂಖ್ಯೆಗೆ ಎಷ್ಟು ಇದೆ ಅಂತ ನಮಗೂ ಗೊತ್ತಾಗಬೇಕು. ಜನಸಂಖ್ಯೆ ಜಾಸ್ತಿ ಆದರೆ ಅವರಿಗೆ ಬೆನಿಫಿಟ್ಗಳು, ಇವತ್ತಿನ ಬಜೆಟ್ಗಳು ಹೇಗೆ ಮಾಡ್ತಾರೆ ಅಂದರೆ ಜನಸಂಖ್ಯೆ ಆಧಾರವಾಗಿ. ಇವತ್ತು SC/ST ಅವರಿಗೆ 21.5% ರಿಸರ್ವೇಷನ್ ಹೇಗೆ ಬಂತು ಕೇಳಿದರೆ ಜಸ್ಟ್ ಬಿಕಾಸ್ ಜನಸಂಖ್ಯೆ ಎಷ್ಟಿದೆ ಅಂತ ಆಧಾರದಲ್ಲಿ. ಅದೇ ರೀತಿ ಸರ್ಕಾರಗಳು ಕೂಡ ಸರ್ಕಾರದ ರಾಜ್ಯದ ಒಟ್ಟು ಸಂಪತ್ತನ್ನು ಎಲ್ಲರಿಗೆ ಹಂಚಿಕೊಡಬೇಕು ಅಂತ ಹೇಳುವುದು, ಸಮಾನವಾಗಿ, ಸಂತೋಷ ಸಮಾನವಾಗಿ ಹಂಚಿಕೊಡಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ನಾವು ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳುವುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಾನು ಹಿಂದೆ ಒಮ್ಮೆ ನಾವು ಪ್ರವರ್ಗ 1 ದಲಿತ ಕ್ರಿಶ್ಚಿಯನ್ಸರು ಇದ್ದಾರೆ, ಅದರ ಬಗ್ಗೆ ತಮ್ಗೆ ಗೊತ್ತಿರ್ಬೋದು. ಅದು 1A ಅಲ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ ಪ್ರಕಾರ ಹಿಂದೆನೇ ರಿಸರ್ವೇಷನ್ಸ್ ಇದೆ. ದಟ್ ಈಸ್ ವೆಲ್ ಎಕ್ಸೆಪ್ಟೆಡ್. ಇವತ್ತು ಅದಕ್ಕೆ ಸೀಟ್ಸ್ಗಳು ಅದೆಲ್ಲ ಕೊಡ್ತಾರೆ. ಅದು ನ್ಯಾಷನಲ್ ಲೆವೆಲ್ ಕೇಂದ್ರ ಸರ್ಕಾರವು ಅದನ್ನು ಅನುಮೋದಿಸಿದೆ. ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಪ್ರಕಾರ ಅವರಿಗೆ ಸಪ್ರೇಟ್ ಕೊಡಬೇಕು ಅಂತ. ನಾವು ಕ್ರೈಸ್ತರು ಬಗ್ಗೆ ಬರುವಂಥ ವಿ ಆರ್ ಕಮ್ಮಿಂಗ್ ಅಂಡರ್ 3B. 3Bಯಲ್ಲಿ ಸುಮಾರು 40-45 ಜಾತಿಗಳಿದ್ದಾವೆ. ಇದರಲ್ಲಿ ಲಿಂಗಾಯತರು ಬರ್ತಾರೆ, ನಮ್ಮ ಜಿಲ್ಲೆಯ ಬಂಟ್ಸ್ ಬರ್ತಾರೆ, ಪರಿವಾರ ಬಂಟ್ ಬರ್ತಾರೆ, ಜೈನ್ಸ್ ದಿಗಂಬರಂ ಬರ್ತಾರೆ. ಸೊ ಇವರೆಲ್ಲ ಅದರಲ್ಲಿ 40-45 ಸಮುದಾಯಗಳು ಬರ್ತವೆ. ನಾವು ಕೂಡ ಅದರಲ್ಲಿ ಇದ್ದೇವೆ. ಇದು ಸಮೀಕ್ಷೆ ಬಂದ ಮೇಲೆ ನಾವು ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಹೇಗೆ 2B 4% ರಿಸರ್ವೇಷನ್ ಇದೆ, ಅದೇ ರೀತಿ ನಮಗೂ ಕೂಡ 3Bಯಿಂದ ತೆಗೆದು ನಮಗೂ ನಮ್ಮದೇ ಆದಂಥ ಒಂದು ಗ್ರೂಪನ್ನು ರಚನೆ ಮಾಡಿ ನಮಗೂ ಶೈಕ್ಷಣಿಕ ವೃತ್ತಿಪರ ಶಿಕ್ಷಣ ಮತ್ತು ಬೇರೆ ಬೇರೆ ಆರ್ಥಿಕವಾಗಿ ಕೆಲವು ಯೋಜನೆಗಳು ಸಿಗಲಿಕ್ಕೆ ನಮಗೂ ಕೂಡ ಸಪ್ರೇಟ್ ರಿಸರ್ವೇಷನ್ ಮಾಡಬೇಕು ಅಂತ ನಾವು ಕೇಳುವುದರಲ್ಲಿದ್ದೇವೆ. ಮುಂದೆ ತೀರ್ಮಾನ ನಾವು ತಗೊಳ್ತೀವಿ. ಈಗ ನಮ್ಮ ಮೊದಲ ಹಂತ ಇರುವಂಥದ್ದು ಜನಗಣತಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಅದನ್ನು ಸಕ್ಸಸ್ ಮಾಡುವ ರೀತಿಯಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಬೇಕು. ಆ ದೃಷ್ಟಿಯಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.